ವಕ್ಫ್ ಬೋರ್ಡ್ ವಿಷಯದಲ್ಲಿ ಸರ್ಕಾರದ ಕಾನೂನು ತುಂಬಾ ದುರ್ಬಲವಾಗಿದ್ದು ಇದರಿಂದ ಜನರಿಗೆ ಬಹಳಷ್ಟು ಅನ್ಯಾಯ ಆಗುತ್ತಿದೆ. ಹಿಂದಿನಿಂದಲೂ ಮಠ ಮಂದಿರ ಹಿಂದೂಗಳಿಗೆ ಅನ್ಯಾಯ ಆಗುತ್ತಿದೆ. ಆದ್ದರಿಂದ ಸರ್ಕಾರ ಈ ಸಮಸ್ಯೆಯನ್ನ ಶೀಘ್ರವೇ ಸರಿಪಡಿಸಬೇಕು ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದರು. ವಕ್ಫ್ ಬೋರ್ಡ್ ವಿವಾದದ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಅವರು, ಈ ವಿಚಾರದಲ್ಲಿ ರೈತರು ಮಾತ್ರವಲ್ಲ, ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಅವರೆಲ್ಲರಿಗೂ ನ್ಯಾಯ ದೊರಕಿಸಿಕೊಡುವುದು ಸರ್ಕಾರದ ಕರ್ತವ್ಯ. ಮಠ ಮಂದಿರಗಳ ಆಸ್ತಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿಕೊಂಡಿದೆ, ಅದನ್ನ ಸರಿಪಡಿಸಬೇಕು. ವಕ್ಫ್ ಬೋರ್ಡ್ ಗೊಂದಲವನ್ನ ಅತಿ ಶೀಘ್ರವಾಗಿ ನ್ಯಾಯೋಚಿತವಾಗಿ ಬಗೆಹರಿಸಬೇಕು ಎಂದು ಶ್ರೀಗಳು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ವಿಷಯದಲ್ಲಿ ಸರ್ಕಾರದ ಕಾನೂನು ಬಹಳ ದುರ್ಬಲವಾಗಿದ್ದು ಜನರಿಗೆ ತುಂಬ ಅನ್ಯಾಯವಾಗ್ತಾ ಇರುವುದನ್ನು ನಾವು ಕೇಳಿ ಬಹಳ ಆಘಾತವಾಗಿದೆ. ವಿಷಯದಲ್ಲಿ ಹಿಂದಿನಿಂದಲೂ ಕೂಡ ಮಠ ಮಂದಿರಗಳಿಗೆ ಹಿಂದೂಗಳಿಗೆ ವಿಶೇಷವಾಗಿ ಅನ್ಯಾಯವಾಗ್ತಾ ಇರುವುದನ್ನು ಕೇಳ್ತಾ ಇದ್ದೇವೆ. ಇದನ್ನು ಸರಿ ಮಾಡಬೇಕು. ಕೇವಲ ರೈತರಿಗೆ ಮಾತ್ರ ನ್ಯಾಯ ಅಲ್ಲ, ಯಾರು ಅನ್ಯಾಯವಾಗಿದೆ ಅವರೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ. ಈ ದೃಷ್ಟಿಯಲ್ಲಿ ಮಠ ಮಂದಿರಗಳ ಒಂದು ಆಸ್ತಿಯಲ್ಲಿಯೂ ಕೂಡ ಈ ವಕ್ಫ್ ಇತ್ಯಾದಿ ಸೇರಿಕೊಂಡಿದ್ದರೆ ಅದನ್ನು ಸರಿಪಡಿಸುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಈಗ ಬೆಳಗ್ಗೆ ಬಂದಂತಹ ಈ ಸಮಸ್ಯೆಯನ್ನು ಶೀಘ್ರವಾಗಿ ಸರ್ಕಾರ ಅದು ನ್ಯಾಯೋಚಿತವಾಗಿ ಪರಿಹಾರ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ.